ದೇವದಾಸ್ ಕಾಪಿಘಾಟ್ ಬಂದಿದ್ದ ಜವಳಿ ನಡು ಪಾತ್ರ ವಿಶೇಷವಾದ ಕನ್ನಡ ಚಿತ್ರರಂಗದ ಒಂಜಿ ಸಂಗೀತ ಮಾಂತ್ರಿಕೆ ಅಂತ ಬಂದು ಮುಂಗಾರು ಮಳೆಯ ಪಕ್ಕ ಸಂಗೀತ ಲೋಕಕ್ಕೂ ಒಂಜಿ ಹೊಸ ಆಯಾಮವನ್ನು ಸೃಷ್ಟಿ ಮಾಡಿದಂಥ ನಮ್ಮ ಗುರುಗಳು ಮನೋಮೂರ್ತಿ ಸರ್ ಇಲ್ಲಿದ್ದಾರೆ. ಭಾಳ ಸಂತೋಷ ಸರ್, ವೆಲ್ಕಮ್. ತುಳುನಾಡು ಸರ್, ತುಳುನಾಡಿಗೆ ವೆಲ್ಕಮ್ ಸರ್. ಅದ್ಭುತ ಸಂಗೀತ ನಿರ್ದೇಶಕ ಮುಂಗಾರು ಮಳೆದ ಪೂರ ಪದಕುಲ್ಲ ವಿಶೇಷ ರಾಗಗಳು ಬೇತೆ ಬೇತೆ ರೀತಿಯ ಕಂಪೋಸ್ ಮಾಡಿದ್ದಾರೆ. ಜಯಂತ್ ಕಾಯ್ಕಿಣಿ ಬಂಪಿನ ಒಂಜಿ ಅದ್ಭುತ ಸಾಹಿತಿಯಿಂದ ಪರಿಚಯ ಮಾಡಿದ್ದಾರೆ. ಅದ್ಭುತವಾಗಿ ಜಯಂತ್ ಕಾಯ್ಕಿಣಿ ಅವರು ಹಾಡಿಗೆ ಸಾಹಿತ್ಯವನ್ನು ಒದಗಿಸಿದ್ದಾರೆ. ವಿಶೇಷವಾದ ನಾಟಕ ಶೂಟಿಂಗ್ ಆದಾಗ ಮಗನೇ ಮಹಿಷ ಮಾತಬದ್ದಕ್ಕೇನು ಹೀರೋ ಆರ ಇಂಗ್ಲೆಂಡ್ಗೆ ಎಂದಿದ್ದೀರಲ್ಲ ದಯವನ್ನಾಗ ಅವ್ರು ಪೂರ್ವದ ಜೊತೆ ನೋಡಿ ಅತ್ತಮ್ಮ ಆರು ಹೀರೋ ಇಂಗ್ಲೆಂಡ್ ಹೀರೋ ಲುಕ್ ಇತ್ತಿನ ಅರೆ ಅಕ್ಕೆ ಖುಷಿ ಅವಲ್ಲ ಯಾಕೆ ಒಂಜಿ ವಿಶೇಷವಾದ ಯಾನ್ ಪಡ್ಕೊಂಡ್ರೆ ಯಾನ್ ಈ ನಿರ್ದೇಶಕರು ಕೆಲಸ ಮಾಡಿದೆ. ಬಟ್ ಚಾಲಿಪುಲ್ಲಿಲ ಅವಾರ್ಡ್ ಮಗನಿ ಮಹಿಷ ಅವಾರ್ಡ್ ಈ ಎರಡು ಸಿನಿಮಾಗಳ ಒಂಜಿ ವಿಭಿನ್ನವಾದ ನಿರ್ದೇಶಕ ಆ ಹೆಂಚಿನ ಕಲ್ಪನೆ ಮಾಡಿದಾರೆ. ಆ ಹೆಂಚಿನ ಆ ಸಿನಿಮಾ ದೃಶ್ಯ ಹೆಂಚದ ಎప్పుడు ನಿರ್ಧಾರ ಮಾಡಿದಾರ ಅವು ಹಂಚಿನ ಅವಾರ್ಡ್ ಮತ್ತು ಏನೆಲ್ಲ ಕೊಡೋರು ಕೊಡೋದು ಫೇಮಸ್ ಹೊರಡಿಲ್ಲ ಅಂಚ ಅತ್ಯಂತ ಕೆಲಸ ನಿರ್ದೇಶಕರು ಬೊಬ್ಬೆ ಪಾಡನು ಅರಬೆ ಪಾಡನು ಅಲ್ಪ ಅಲ್ಪ ಆಗ ಇಮ್ಯಾಜಿನರಿ ಕೂಡ ನಿಂಚಿನ ಈ ಸೆಟ್ಟೆಡ್ ಹೆಚ್ಚಿನ ತೋದು ಬೆಂಗ್ಳಿಗೆ ಅವ್ರು ಸಾಕಬಹುದು ಹೆಂಗನರೇ ಜೈ ಕೊಡೋರು ಇಂಚಿನ ಮಸ್ತ್ ನಮ್ಮ ಸಿನಿಮಾ ತಂಡ ನಡಕೊಂಡು ಹೆಂಗಲ್ ಅಂಚಿನ ಒಬ್ಬೇ ಹೆಚ್ಚಾಗಿ ಮಗನೇ ಮಹಿಷ ಭಾಳ ಶಾಂತ ರೀತಿಯಲ್ಲಿ ಅವರು ದೊಂಬದ ಪೆಟ್ಟು ಬಂಡ ಅವರು ಸದಾ ಅಶ್ವಡಿಗಿರಿತ್ತು ನಾನು ಅಂಚಿನ ನೆಟ್ಟು ಈ ಸಿನಿಮಾ ನಿರ್ದೇಶನ ಮಾಡಿದೆ. ಮಾತ ಕಲಾವಿದರೆಲ್ಲ ಭಾರಿ ಕೊಡೋಡು ಅಭಿನಯ ಮಾಡಿದೆ. ವಿಜಯರ ಪಲ್ಲೆಗನೆ ಹೊಸ ಆಯಾಮ ಚಾಲಿಪೊಲ್ಲಿಟ್ಟು ಹೋಗಬಾರ್ದು. ಚಾಲಿಪೊಲ್ಲಿಟ್ಟು ಏನಂತಲೂ ಇತ್ತೆಲ್ಲ ಚಾಲಿಪೊಲ್ಲಿಟ್ಟು ಒಂದೇ ನಿರಂತರವಾದ ತೊಗೊಂಡಿದೆ. ಅವು ಎಸ್ಸತಿ ತೊಗೊಂಡ ಕೊಡಿಯಲ್ಲಿ ಅಂಚಿನ ಒಂಜಿ ಸಿನಿಮಾನು ಶೆಟ್ಟರ್ ನಿರ್ದೇಶನ ಮಾಡಿದೆ. ಆಯ್ತು ಒಟ್ಟಿಗೂ ಮಗನೇ ಮಹಿಷ ಇಲ್ಲಿ ಬಂದಾಗ ಮತ್ತೆ ಲೇಟ್ ಮಾತಾಡಲ್ಲ 4 ಗಂಟೆ ಹೊರಡಿತ್ತು. ಹೌದಾ ಲೇಟ್ ನಿರೇಕೆ ಆಗ್ತದೆ ಹಿಂಗೆ ಗೊತ್ತಾ ಮನುಷ್ಯ ಲೇಟ್ ಬರ್ತದೆ. ಕರೆಕ್ಟ್ ಟೈಮ್ ಬೈಲಿ ಮಾಡು ನವೀನ್ ಪಾಟೀಲ್ ಸಹ ನಿರ್ದೇಶಕರು ಮಸ್ತ್ ಜನ ಇದ್ದಾರೆ. ರಕ್ಷಣ್ ಮಾಡೋರು ಒಂಜಿ ಮಲ್ಟಿ ಟ್ಯಾಲೆಂಟೆಡ್ ಹುಡುಗಿ ರಕ್ಷಣ್ ಇಂದಲ್ಲ ಪಿರಾವಡೆ ಇದ್ದದ್ದು ಆ ಡೈಲಾಗ್ ಪರವಾಗಿ ಬರ್ತೊಂದು ಅಂಚಿ ಇಂಚಿ ಬರ್ತೊಂದು ಸಂಗೀತಗಾರೆ ಪೂರ ಒಂದು ಮಲ್ಟಿ ಪರ್ಪಸ್ ಬೆಸ್ಟ್ ಟ್ಯಾಲೆಂಟ್ ಎಡ್ ವಾಯ್ಸ್ ಹೊರಡು ಪಕ್ಕ ಕಲ್ಪನೆ ಒಂಜಿ ಶ್ರದ್ಧೆ ಉಂಟು ಭಕ್ತಿ ಆ ಕ್ಷೇತ್ರದ ಮಿತ್ತು ಯಾರು ತುಂಬ ಬರ್ಪೆ ಬಂದ ಭಕ್ತಿ ಉಂಟು ಖಂಡಿತವಾಗಲ್ಲ ಯಶಸ್ವಿ ಆಪರೇಟರ್ ದೇವರ ಪ್ರಶಾಂತ್ ಆಡಿಯವರು ಒಂಚೂರು ಗೌರ್ಮೆಂಟ್ ಪ್ರಶಾಂತ್ ಆಡಲು ಒಂದು ಎಕ್ಸ್ಪೀರಿಯನ್ಸ್ಡ್ ಒಂದು ಸಹ ನಿರ್ದೇಶಕ್ಕೆ ಸ್ವಂತ ಸಿನಿಮಾ ಅಪರಾಧಿ ನಾನಲ್ಲ ಒಂದು ಕನ್ನಡ ಸಿನಿಮಾ ನಿರ್ದೇಶನದ ಮಂತ್ರಿ ಅಂಚಿನ ಒಂದು ಪೂರ್ವದ ಟೀಮು ನಮ್ಮ ಸೆಟ್ರನ್ನ ಐತೊಟ್ಟು ಈ ವೇದಿಕೆ ಮಸ್ತ್ ಜನ ರಾಜೇಶ್ ವರ್ಮ ಅವರು ಅಧ್ಯಕ್ಷರು ಪಕ್ಕ ವಿಜಯನ ಅವು ಶಿವದೂತದ ಬಗ್ಗೆ ನಿತೇಶ್ ಪಾಂಡೆ ಒಂಜಿ ಅದ್ಭುತವಾದ ಲೋಕನು ಈ ನಾಟಕ ಸೃಷ್ಟಿ ಮಾಡೋದನ್ನು ನಮ್ಮ ತುಳು ಭಾಷೆಗೆ ನಮ್ಮ ತುಳುನಾಡಿಗೆ ಒಂಜಿ ಪೆರ್ಮೆ ಕೊಡ್ತಿನ ನಾಟಕ ಓಲ್ಲ ಏತ್ ಜನತ ಏತ್ ಮಲ್ಲ ಜನತೆ ಎತ್ತುಗಳ ಪ್ರದರ್ಶನ ಧೈರ್ಯ ಮಲ್ಪೋಲಿ ಬರ್ಕೊಂಡು ಒಂಜಿ ನಾಟಕವನ್ನು ಏನು ವಿಜಯಕುಮಾರ್ ಪಡೆಯಲ್ಲಿ ಕೊಡ್ತೇನೆ. ತುಳುನಾಡು ತಂದೆ ಬೇರೆ ಆ ಭಾಷೆಗಳ ನೇನು ತೋಚ್ಕೋಲಿ ತೂಲೆ ಇಂಕಲ ನಾಟಕ ಇಂಚವನ್ನು ತೋಚ್ಕೋಲಿ ಅಂಚಿನ ಒಂಜಿ ಧೈರ್ಯಗಳು ಬಾರಿ ಕೊರಲದ ನಾಟಕವನ್ನು ಕೊಡ್ತೇನೆ. ನಲ್ಲ ಬರಣ್ಣು ಬೇತೆ ಬೇತೆ ರೀತಿಯ ನಾಟಕ ನಲ್ಲ ಬರ್ಕೊಂಡು ನಿಖಲ್ನ ಆಶೀರ್ವಾದ ತುಳು ಸಿನಿಮಾಗೂ ತುಳು ನಾಟಕಗೂ ಅಂಚಿನ ತುಳು ಕಲಾವಿದರಿಗೆ ಬರ್ಪಿನ ಹೊಸ ಪೀಳಿಗೆದ ಹೊಸ ನಟನಗಳಿಗೆ ನಿಖಲ್ನ ಆಶೀರ್ವಾದ ಪಡು ನಿರ್ದೇಶಕರಿಗೆ ನಿಖಲ್ನ ಆಶೀರ್ವಾದ ಪಡು ತುಳು ಸಿನಿಮಾ ಗೆಂದಲೇ ಐತೊಟ್ಟಿಗೆ ಒಂದು ಸ್ವಾರ್ಥ ಅಬತ್ತರ ಬನ್ನಿ ಪೊಲೀಸ್ ಐತೊಟ್ಟಿಗೆ ಕನ್ನಡ ಸಿನಿಮಾ ಬಂದ ಪುರುಷೋತ್ತಮ ಪ್ರಸಂಗ ನಮ್ಮ ತುಳುನಾಡದ ಪ್ರತಿಯೊಂದು ಕಲಾವಿದರಿಗೆ ಅವಕಾಶ ಕೊಡ್ತಾ ಜನ್ಮದಿನ ದುಬೈ ಶೂಟಿಂಗ್ ಉಂಡು ಅವು ಆಯ್ಕೊಡ್ಲಿ ಆಯ್ನ ದುಬೈಗ ಪುರುಷೋತ್ತಮ ಪ್ರಸಂಗ
ವಿಭಿನ್ನ ಶೈಲಿ ಕನ್ನಡ ಸಿನಿಮಾ ನಿರ್ದೇಶನ ಮಲ್ಲ ಆಯ್ನ ಬೇಗ ಬರ್ತು ಐಕ್ಲನಿಕ್ಲ ಪ್ರೋತ್ಸಾಹ ಆಶೀರ್ವಾದ ಪಡು ಬರ್ಪಿನ ಪೂರ ಕೊಡು ಸಿನಿಮಾಗಳ ಥಿಯೇಟರ್ದೊಳಗೆ ಬರ್ತದೆ ತೋದು ಆಶೀರ್ವಾದ ಮಲ್ಪಲೆ ನಿರ್ಮಾಪಕರಿಗೆ ಪಾಪ ಕಾಸು ಮಲ್ಪಡೋದು ನಿರ್ಮಾಪಕರ ಚಿತ್ರ ಮಲ್ಪನಂತೆ ತೊಳು ಭಾಷೆಗೆ ಕೊಡುಗೆ ಪಡೋದು ಆ ಪಾಟಿನ ಕಾಸು ಪಿರಗೊಪ್ಪ నుంచి ಆಶೀರ್ವಾದ ಕಲಾಪನ ಮಲ್ಪಡು ಈತ ಲಕ್ಷ ಜನ ಇಲ್ಲ ನಮ್ಮ ಒರಿಯೋರಿ ಬರ್ತದ ಸಿನಿಮಾ ತೊಂಡಾಗ ಒಂದು ವಾರ ಸಿನಿಮಾದ ಕಾಸು ಪಡ್ಬೋದು ಆಡ ಬರೆಯರೆ ಒಂಚೂರು ಪಿರನ ಬೇರೆ ಕೇಂದ್ರ ಬರ್ಬೇರು ಗಂಡ ಮೂಡಲ್ಲ ಮಾಮಿ ತಮ್ಮ ಇಂಚಿನ ಬಂದ್ಬಿಡುತ್ತೆ ಬೊಕ್కపోದ ಸಿನಿಮಾ ಬೊಕ್ಕ ಅವು ಪೋಡಿ ಅಂಚಾರಲ್ಲಿ ಪ್ರತಿಯೊರಿಲ್ಲ ತೊಡು ಸಿನಿಮಾ ತೋಲೆ ಸಿನಿಮಾಗೂ ತೊಡು ಭಾಷೆಗಳಿಗೆ ಆಶೀರ್ವಾದ ಯಾಪಲು ಪಡ ಈ ಜವಣಿ ಕೂಡ ಒಂದು ಸಿನಿಮಾ ಏನ ಸೈನ್ ಪಾಡೋದು ಪಂಡ ಏನ ಲೆಪ್ಪಡೆ ಬಂದ್ಬಿಡಿ ನಿರಂತರ ಒಂಜಿ ವಿಜಯರ ಪರ್ಲೆಗನೆ ರಂಗಭೂಮಿ ಸಂಗೀತ ಬಾರಿಶೋಕದ ಸ್ವರ ಎರಡು ಪದ್ಯಮನ ಬರೆಯಲ್ಲ ಬಾರಿಶೋಕದ ಸ್ವರ ಕ್ಲಾಸಿಕಲ್ ಆದಂಡು ಸ್ವರ ಸಹಿತ ಒಂಜಿ ಆರು ಪಂಪನ್ಯಾಪಲ ಪದ್ಯ ಇಂಕ ಪಂಡು ಬರ್ಬೇಡ ಇಂಚ ಪರ್ಲಿ ಅವು ಸ್ವರಬದ್ಧವಾದ ಸರ್ ಒಳ್ಳೆ ಗಾಯಕರು ಸರ್ ಚೆನ್ನಾಗಿ ಆಡ್ತಾರೆ ಹೌದು ಸಂಗೀತ ಕಲ್ತಿದ್ದಾರೆ ಹೌದಾ ಖಂಡಿತ ಮಲ್ಟಿಪರ್ಪಸ್ ನಿರ್ದೇಶಕಿ ಸಂಗೀತಗಾರ ಹಂಚಿದ್ವಿ ಆಲ್ ಇನ್ ಒನ್ ವೀರೇಂದ್ರ ಶೆಟ್ಟಿ ಅವರು ಆಲ್ ದ ಬೆಸ್ಟ್ ಇದರ ಸಿನಿಮಾ 519 ದಿವಸದ ಚಾಲಿಗಳಿಂದ 511 ನಮಸ್ಕಾರ. ಇಂತಹ ಇನ್ನಷ್ಟು ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಸಿನಿ ಕುಡ್ಲ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.